ವರಹಮತುಲ್ಲಾಹಿ ವಬರಕಾತ್. ಪವಿತ್ರವಾದ ಮೊಹಿಯುದ್ದೀನ್ ಮಸೀದಿಯ ಈ ಸುಂದರವಾದ ಮಸೀದಿಯ ಉದ್ಘಾಟನೆ ನಡೆಯುತ್ತಿರುವ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಉಲಮಾಗಳೇ, ಉಮರಾಗಳೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರೇ ಮತ್ತು ಪುಟಾಣಿ ವಿದ್ಯಾರ್ಥಿಗಳೇ, ಸಹೋದರ ಸಹೋದರಿಯರೇ, ನಾವೆಲ್ಲರೂ ಸೇರಿರುವುದು ಅಲ್ಲಾಹನ ಕೃಪೆಯಾಗಿದೆ. ಅಲ್ಹಮ್ದುಲಿಲ್ಲಾ. ಈ ಪವಿತ್ರ ಸ್ಥಳವು ಕೇವಲ ನಮಾಜ್ ಮಾಡಲು ಮಾತ್ರವಲ್ಲ, ಇದು ನಮ್ಮ ಸಮುದಾಯದ ಏಕತೆ, ಸಹಬಾಳ್ವೆ ಮತ್ತು ಜ್ಞಾನಾರ್ಜನೆಯ ಕೇಂದ್ರವಾಗಿ ನಿರ್ವಹಿಸಬೇಕಾಗಿದೆ. ಇಸ್ಲಾಂ ಧರ್ಮದ ಬೋಧನೆಗಳಾದ ಶಾಂತಿ ಮತ್ತು ಪ್ರೀತಿ ಮತ್ತು ಕರುಣೆಯನ್ನ ಈ ಮಸೀದಿಯ ಮೂಲಕ ನಾವು ಪ್ರಸಾರವನ್ನ ಮಾಡಬೇಕಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳ್ತಾರೆ, ಮಸೀದಿಯು ಕರುಣೆ ಮತ್ತು ವಿಶ್ವಾಸದ ತಾಣವಾಗಬೇಕು ಅಂತ. ಬಹಳಷ್ಟು ಗಂಭೀರವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಬಂಧುಗಳೇ. ಈ ಮಸೀದಿಯು ಕರುಣೆ ಮತ್ತು ವಿಶ್ವಾಸದ ತಾಣವಾಗಬೇಕು ಎಂದು ನಮ್ಮ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ. ಕೇವಲ ಮಸೀದಿಯಲ್ಲಿ ನಮಾಜ್ ಮಾಡಿದರೆ ಸಾಲದು, ಮಸೀದಿಯಲ್ಲಿ ಕೇವಲ ನಮ್ಮ ದುವಾ ಮಾಡಿದರೆ ಸಾಲದು, ಮಸೀದಿಯ ಮುಖಾಂತರ ನಾವು ಕರುಣೆಯನ್ನ ಕಲಿಸಿಕೊಡ್ಬೇಕಾಗುತ್ತದೆ, ಪ್ರೀತಿಯನ್ನ ಕಲಿಸಿಕೊಡ್ಬೇಕಾಗುತ್ತದೆ. ಇಂದಿನ ಸಮಾಜದಲ್ಲಿ ನಾವು ಪ್ರೀತಿ ಮತ್ತು ಸಹೋದರತೆ, ಸಹಬಾಳ್ವೆಯನ್ನ ಎಲ್ಲಿ ಕಲಿತುಕೊಳ್ಬೇಕಾಗಿದೆ ಅಂತ ಹೇಳಿದರೆ ಈ ಮಸೀದಿ ಮತ್ತು ಮದ್ರಸಗಳ ಮೂಲಕ ನಾವು ಕಲಿತುಕೊಳ್ಬೇಕಾಗಿದೆ ಬಂಧುಗಳೇ. ಇಂದಿನ ಅನಿವಾರ್ಯ ಘಟ್ಟದಲ್ಲಿ ಸಮಾಜದಲ್ಲಿ ಬಹಳಷ್ಟು ನಾವು ಇಸ್ಲಾಮನ್ನ ತುಷ್ಟೀಕರಣ ಮಾಡುವಂತ ಈ ಸಂದರ್ಭದಲ್ಲಿ ನಾವು ನಮ್ಮ ಆಚರಣೆಗಳು, ನಮ್ಮ ವಿಚಾರಗಳು, ನಮ್ಮ ಯಾವುದೇ ಮಾತುಗಳು ಕೂಡ ನಮ್ಮ ಇಸ್ಲಾಮಿನ ತತ್ವದಲ್ಲಿ ಹೇಗೆ ಇರಬೇಕೋ ಅದೇ ರೀತಿಯಾಗಿ ನಾವು ಇರಬೇಕಾಗುವಂತ ಸಂದರ್ಭ ಇದೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಪವಿತ್ರ ಇಸ್ಲಾಂ ಧರ್ಮವು ನಮಗೆಲ್ಲರಿಗೂ ಕೂಡ ಪ್ರೀತಿಯನ್ನ ಕಲಿಸ್ತದೆ, ಹಿರಿಯರನ್ನ ಗೌರವವನ್ನ ನೀಡಲಿಕ್ಕೆ ಕಲಿಸ್ತದೆ, ಮಕ್ಕಳನ್ನ ಪ್ರೀತಿಸಲಿಕ್ಕೆ ಕಲಿಸ್ತದೆ. ನಾವು ಯಾವ ರೀತಿ ಕುಳಿತುಕೊಳ್ಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ನಮ್ಮ ಬಟ್ಟೆಗಳು ಧರಿಸಬೇಕು ಅಂತಕ್ಕದನ್ನ ಸಣ್ಣದರಲ್ಲಿ ನಮ್ಮ ಮದ್ರಸೆಗಳು ನಮಗೆ ಕಲಿಸಿಕೊಡ್ತಾ ಇದೆ. ಆದರೆ ಇಂದಿನ ಈ ಸಮಾಜದಲ್ಲಿ ಬಹಳಷ್ಟು ಹಿಂದುಳಿದ ಸಮಾಜವಾಗಿ ನಾವು ಉಳಿದಿದ್ದೇವೆ. ಯಾಕೆಂತ ಹೇಳಿದ್ರೆ ಈ ಪ್ರತಿಯೊಂದು ಜಮಾತಿನಲ್ಲೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಈ ಮದ್ರಸಾ ವಿದ್ಯಾಭ್ಯಾಸವನ್ನು ಬಹಳಷ್ಟು ಗಂಭೀರತೆಯಿಂದ ಮತ್ತು ಅರ್ಥಪೂರ್ಣವಾಗಿ 1989ರಲ್ಲಿ ಒಂದು ಮದ್ರಸಾ ಇಲ್ಲಿ ಸ್ಥಾಪನೆ ಕೆಳಗೆ ಆಗ್ತದೆ. ಸೋಗೆ ಮತ್ತು ಇದು ಹಾಕಿಕೊಂಡು ತಲ್ಪರ ಹಾಕಿಕೊಂಡು ಇಲ್ಲಿ ಒಂದು ಮದ್ರಸಾ ಸ್ಥಾಪನೆ ಆಗ್ತದೆ. ಮರ್ಹೂಮ್ ಹಿರಿಯರಾದಂತ ಹಸನ್ ಬ್ಯಾರಿ ಅವರು, ಅವರ ತಮ್ಮ ಅಹಮದ್ ಕುನಿ ಅವರು, ಹುಸೇನ್ ಬ್ಯಾರಿ ಮತ್ತು ಅವರ ಮಕ್ಕಳು ಇಲ್ಲಿ ಒಂದು ಭವ್ಯವಾದ ಮಸೀದಿ ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿರತಕ್ಕಂತ ಸ್ಥಳವನ್ನ ದಾನವನ್ನ ಮಾಡ್ತಾ ಇದ್ದಾರೆ. ಬಂಧುಗಳೇ, ಇದನ್ನು ನಾವು ಅರಿತುಕೊಳ್ಬೇಕು. ಬಹುಮಾನ್ಯರಾದ ಉಸ್ತಾದರಾದಂತ ಆದಮ್ ದಾರಿ ಉಸ್ತಾದ್ರವರು ಇಂದು ವೇದಿಕೆಯಲ್ಲಿ ಇದ್ದಾರೆ. ಮೂಲತಃ 1989ರಿಂದ ಹಿಡಿದು ಇಂದಿನವರೆಗೆ ನಿರಂತರವಾಗಿ ಇಲ್ಲಿ ಧಾರ್ಮಿಕ ಚಟುವಟಿಕೆಗಳು ಮತ್ತು ಮದ್ರಸಗಳು, ಈ ಮಸೀದಿ ನಿರ್ಮಾಣ ಆಗಬೇಕಾದ್ರೆ, ಇಷ್ಟು ಸುಂದರವಾದಂತ ಒಂದು ನಗರ ನಿರ್ಮಾಣವಾಗಬೇಕಾದ್ರೆ ಕೇವಲ ರಾಜಕೀಯ ವ್ಯವಸ್ಥೆಯಿಂದ ಮಾತ್ರ ಸಾಧ್ಯ ಇಲ್ಲ. ಇಂಥ ಭವ್ಯವಾದಂತ ಮಸೀದಿಗಳು, ಮದ್ರಸಗಳು ನಿರ್ಮಾಣವಾದಾಗ ಇಂಥ ಆದಮ್ ದಾರಿಮಿ ಉಸ್ತಾದರವರು ಇಲ್ಲಿ ನೀಡಿದಂತ ಕೊಡುಗೆ ಇಷ್ಟು ಸುಂದರವಾಗಲಿಕ್ಕೆ, ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 1989ರಲ್ಲಿ ಕೂಡ ಆದಮ್ ದಾರಿಮಿ ಉಸ್ತಾದರವರು ಇಲ್ಲಿ ಸ್ಥಾಪನೆ ಮಾಡತಕ್ಕಂಥ ಮದ್ರಸ್ ಇಂದು ಈ ಮಟ್ಟಕ್ಕೆ ಬೆಳೆದು ಈ ಬಳಕ ಮತ್ತು ಬದ್ರಿಯಾನಗರ ಪರಿಸರ ಒಂದು ಉತ್ತಮವಾಗಿ ಕಾಣಲಿಕ್ಕೆ ಅಂದು ಅವರ ಆ ಶ್ರಮ ಇಲ್ಲಿ ಕಾರಣ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಕೆಲವರಿಗೆ, ನಮ್ಮ ಯುವಕರಿಗೆ ಗೊತ್ತಿರುವುದಿಲ್ಲ ಹಿರಿಯರ ಶ್ರಮ ಏನು,
ಈ ಮಸೀದಿ ಮತ್ತು ಈ ಮದ್ರಸದಲ್ಲಿ ಹಿರಿಯರು ಹಾಕಿಕೊಟ್ಟಂತ ಅಡಿಪಾಯಗಳು ಏನು, ಈ ಮಸೀದಿ ಮತ್ತು ಮದ್ರಸದಿಂದ ನಮ್ಮ ಈ ಪ್ರದೇಶದಲ್ಲಿ ಯಾವ ರೀತಿಯ ಅಭಿವೃದ್ಧಿಯನ್ನ ಕಂಡುಕೊಂಡಿದೆ ಅಂತಕ್ಕದನ್ನ ನಾವೆಲ್ಲರೂ ಕೂಡ ಅರಿತುಕೊಳ್ಬೇಕಾಗಿದೆ. ಬಹಳಷ್ಟು ಸುಂದರವಾದ ಮಸೀದಿಗಳು ಇವತ್ತು ನಿರ್ಮಾಣವಾಗಿದೆ. ಈಗ ತಾನೇ ಎಲ್ಲರ ಗಣ್ಯರ ಸಮ್ಮುಖದಲ್ಲಿ ನಾವು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದೆವು. ಬಹಳಷ್ಟು ಒಂದು ತಾಳ್ಮೆಯ ವ್ಯಕ್ತಿ, ಎಲ್ಲರಿಗೂ ಕೂಡ ಪ್ರೀತಿಯನ್ನ ಮಾಡ್ತಕ್ಕಂಥ ಒಂದು ವ್ಯಕ್ತಿ 10 ಲಕ್ಷ ರೂಪಾಯಿ ದಾನವನ್ನ ಮಾಡಿದ್ರು. ಆ ದಾನ ಅಲ್ಲಾಹು ಸ್ವೀಕರಿಸಲಿ ಅಂತಕ್ಕಂಥ ದುಆವನ್ನ ಹೇಳುತ್ತಾ ಈ ಮಸೀದಿಯ ನಿರ್ಮಾಣಕ್ಕೆ 10 ಲಕ್ಷ ಮತ್ತು ನಂತರ 1.5 ಲಕ್ಷ ರೂಪಾಯಿ ಈ ಸುಂದರವಾದ ಮಿನಾರವನ್ನ ನಿರ್ಮಾಣ ಮಾಡಲಿಕ್ಕೆ ಕೂಡ ಅವರು ದಾನವನ್ನ ನೀಡಿದ್ದಾರೆ. ಈ ಮಸೀದಿಯ ನಿರ್ಮಾಣಕ್ಕೆ ತಮ್ಮ ಬೆಲೆ ಬಾಳುವ ಸಮಯ, ಶ್ರಮ ಮತ್ತು ಧನ ಸಹಾಯವನ್ನ ನೀಡಿದ ಪ್ರತಿಯೊಬ್ಬ ದಾನಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಈ ಮಸೀದಿಯ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಕೋಮು ಸೌಹಾರ್ದತೆಯನ್ನು ಬೆಳೆಸುವ ಕೇಂದ್ರವಾಗಲಿ ಎಂದು ಆಶಿಸುತ್ತೇನೆ. ಮತ್ತು ಎಲ್ಲರಿಗೂ ಕೂಡ ಈ ಸಹಕಾರವನ್ನು ನೀಡತಕ್ಕಂಥ ಎಲ್ಲರಿಗೂ ಕೂಡ ಇಲ್ಲಿರ್ತಕ್ಕಂಥ ಯುವಕರಿಗೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿನ ಜಮಾತರಿಗೆ ಮತ್ತು ನಮ್ಮ ಕೇಂದ್ರ ಮಸೀದಿಯ ಅಧ್ಯಕ್ಷರು ಇದ್ದಾರೆ ಅಬ್ದುಲ್ ಹಮೀದ್ ಹಾಜಿ ಅವರು, ಅವರಿಗೂ ಕೂಡ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆ ಮತ್ತು ಶುಭಾಶಯವನ್ನ ಸಲ್ಲಿಸಿಕೊಂಡು ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ವಾಹಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.